ದೇವತೆಗಳ ಸಹಿತವಾಗಿ ಮೂರು ಮೂರ್ತಿಗಳಾದಂತಹ ನಾವುಗಳೆಲ್ಲ ಒಗ್ಗೂಡಿಕೊಂಡು ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವುದಕ್ಕೆ ಬಲವಾದಂತಹ ಕಾರಣವಿದೆಯಮ್ಮ. ಧರೆಯಲ್ಲಿ ಹುಟ್ಟಿಕೊಂಡಂತಹ ಮಾಲಿನಿ ಸಂಜಾತನಾದ ಮಹಿಷನಾಮಕನಾದಂತಹ ದೈತ್ಯನೋರ್ವ ನಮ್ಮವನೇ ಆದಂತಹ ವಿಧಿಯಿಂದ ಬೇಕಾದ ವರವನ್ನು ಪಡೆದು ನರ ನಾಗ ನಾಗಲೋಕದಲ್ಲಿ ತನ್ನ ಅಧಿಕಾರ ಮುದ್ರೆಯನ್ನು ಒತ್ತಿದ ನಮ್ಮ ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿದ ನಮ್ಮ ಯಾಗ ಯಜ್ಞಗಳನ್ನು ಕೆಡಿಸಿದ ನಮ್ಮ ದಾನ ಧರ್ಮಾದಿಗಳು ನಿಂತು ಹೋಗಿದೆಯಮ್ಮ. ಒಟ್ಟಂದದಲ್ಲಿ ಹೇಳ್ತಿದ್ರೆ ಸತ್ಯ ಧರ್ಮವೆಂಬ ಗೋವು ಕೈಕಾಲು ಮುರಿದು ದರಿದ್ರಿಯಲ್ಲಿ ಬಿದ್ದಿದೆ. ಅನ್ಯಾಯ ಅನಾಚಾರ ಅತ್ಯಾಚಾರವೇ ಮೊದಲಾದಂತಹ ವ್ಯಾಘ್ರಗಳು ಅಲ್ಲಲ್ಲಿ ಗರ್ಜಿಸುತ್ತಾ ಇದೆ. ಈ ಹೊತ್ತಿನಲ್ಲಿ ಧರೆಯಲ್ಲಿ ಶಾಂತಿ ಇಲ್ಲವಮ್ಮ. ಅಂತಹ ಮಹಿಷನನ್ನು ಮರ್ದಿಸಿ ಈ ಮಹಿಗೆ ಮಾಂಗಲ್ಯವನ್ನು ಒದಗಿಸಿಕೊಡುತ್ತಾಯಿ. ಮಾಲಿನಿಯ ಮಗನಾದಂತಹ ಮಹಿಷನಿಂದಲಾಗಿ ಲೋಕವೇ ತಲ್ಲಣಗೊಳ್ಳುತ್ತಿದೆಯೇ? ನೀವೆಲ್ಲ ಭೀತರಾಗಿದ್ದೀರಾ. ಯಾರೂ ಹೆದರಿಕೊಳ್ಳಬೇಕಾದಂತಹ ಅಗತ್ಯವಿಲ್ಲ. ಖಳನಾದಂತಹ ಮಹಿಷನನ್ನು ಲೋಕವನ್ನೇ ಪೊರೆಯುತ್ತೇನೆ. ಧೈರ್ಯಸ್ಥರಾಗಿ ಮಕ್ಕಳೇ. ಅವನೊಂದಿಗೆ ಶಂಕದುರ್ಗಾದ್ಯರಿದ್ದಾರೆ. ದುಷ್ಟ ಬಳಗವನ್ನು ಸೇರಿಕೊಂಡಿದ್ದಾರೆ. ನೀವು ಯಾರು ಹೆದರಬೇಕಾದಂತಹ ಅಗತ್ಯವಿಲ್ಲ. ಖಳ ಸಮೂಹವನ್ನೇ ನಾಶಗೈದು ಲೋಕವನ್ನೇ ಪೊರೆಯುತ್ತೇನೆ. ಧೈರ್ಯಸ್ಥರಾಗಿ ಜಯ ಜಯ ಎಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಕನದರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಿ ವನಜನಾಭನು ಕರದ ಚಕ್ರವಾಯ ಜಯ ಜಯ ವನಜನಾಭನು ಕರದ ಚಕ್ರವಾಯ ತ್ರಿನಯನಾಗ ತ್ರಿಶೂಲವನು ಸಯ ಕನಕಗರ್ಭನು ಬ್ರಹ್ಮದಂಡವ ಇತ್ತು ಬಳಿಕ ವಿನಯದಿಂದಲಿ ಸುರಪನು ಮಣಿಯೋ ಪದಕೆರಗಿ ಮಣಿಯು ಎನ್ನಲು ಜಯ ಜಯ ಎಂದು ಸಕಲರು ಮಣಿಯೋ ಜಯ 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 ಜಯ
ಅಮ್ಮ